ಭಾರತದ ಯೋಧರ ಮಿತ್ತು ಹೇಡಿ ಚೀನಾ ಅಮಾಯಕ ಕೃತ್ಯ ನಡಪಾದ ಸೈನಿಕರನ್ನು ನಿರ್ದಾಕ್ಷಿಣ್ಯವಾದ ಕಿರಣೆಯನ್ನು ಖಂಡಿಸಾದ ಭಾರತಗಾದ ಜೀವಕೊರ್ನ ವೀರ ಯೋಧರಿಗೆ ಶ್ರದ್ಧಾಂಜಲಿನು ಕುಂಬಲ ಶ್ರೀ ಬಾಲಕೃಷ್ಣ ಮಂದಿರಡು ಶನಿವಾರ ಬೈಯಡು ಅರ್ಪಿಸಾಯರು ಅಗಲ್ನ ಇರುವ ಯೋಧರನ ಆತ್ಮಗೂ ಶಾಂತಿ ತಿಕ್ಕಡ ಪಂಪಿನ ಪ್ರಾರ್ಥನೆ ದೊಟ್ಟುಗು ಮಂದಿರದ ಅಧ್ಯಕ್ಷರು ಶ್ರೀ ಸತೀಶ್ ಕುಂಪಲ ದೀಪ ಬೆಳಗಾಯರು. ಸೈನಿಕರು ನಮ್ಮ ದೇಶನ ರಕ್ಷಣೆ ಮಲ್ಪೆರಬಹುದಾದ ಅಕ್ಲನ ಕುಟುಂಬ ಸಂಸಾರ ಮಾತೆಲ್ನ ಮದತದ ಗಡಿ ರಕ್ಷಣೆ ಮಲ್ಪನ ಬೇರೇನ್ ಮಲ್ತದೇರು. ಕೊರೋನಾದ ಈ ಕಷ್ಟ ಕಾಲದ ಸಂದರ್ಭಡ್ಲ ಚೀನಾ ತನ್ನ ದುರ್ಬುದ್ಧಿನ್ ತೋಚಾದನು ಅಂಚಾದ ನಮ್ಮ ಚೀನಾದ ವಸ್ತುಲೆನ್ ಪೂರ ಬಹಿಷ್ಕರಿಸಾವಡು ಪಂಡದ ಶ್ರೀ ಸತೀಶ್ ಕುಂಪಲ ತೆರಿಪಾದ ಹುತಾತ್ಮರಾಯನ ವೀರ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಿಸಾಯರು. ಚೀನಾದ ಗಡಿಟ್ ಇನಿ ನಮ್ಮ ಸೈನಿಕರು ಮಂತನಂಚಿನ ಪರಾಕ್ರಮದ ಮಧ್ಯಾಹ್ನ ಕೂಡ ನಮ್ಮ 20 ಜನ ಯೋಧರ್ನಗಳು ಪ್ರಾಣ ತ್ಯಾಗ ಮಲ್ತದ್ದು ಇನ್ನು ದೇಶಗೋಸ್ಕರ ತ್ಯಾಗ ಮಲ್ದರು ಅಂಚಿತ್ತಿನ ಒಂದು ಸುಸಂದರ್ಭಡ್ ನಮ್ಮ ಯೋಧರು ಮಲ್ತನಂಚಿನ ತ್ಯಾಗ ಬಲಿದಾನನ ನೆನಪು ಮಲ್ತದ್ದು ಅಕ್ಲಿಗೆ ಶ್ರದ್ಧಾಂಜಲಿ ಮಲ್ಪನ ನಮ್ಮ ಮಾತಿನ ಆದ್ಯ ಕರ್ತವ್ಯ. ನಮ್ಮ ನೇಕು ದುಂಬುಲ ನಮ್ಮ ದೇಶಕ್ಕೆ ಹೋಗಿ ಎಡ್ಡೆ ಕೆಲಸ ಹಾಪನ ಇದೊಟ್ಟಿಗೆ ನಿರಂತರವಾದ ಇತ್ತಿನಂಚಿನ ಒಂದು ಸಂಸ್ಥೆ ಇನ್ನು ಚೀನಾದ ಗಡಿಟ್ ಕಾರ್ಗಿಲ್ದ ಸಂದರ್ಭಡ್ ಪಾಕಿಸ್ತಾನದ ಗಡಿಟ್ ಇಂಚೆನೆ ಬೇತೆ ಬೇತೆ ಸಂದರ್ಭಡ್ ನಮ್ಮ ದೇಶದ ರಕ್ಷಣೆಗೋಸ್ಕರ ನಮ್ಮ ಸೈನಿಕರು ಅಕ್ಲನ ಕುಟುಂಬ ಸಂಸಾರ ನೇನು ಪೂರ ಮರತದೆ ನಮ್ಮ ಗಡಿ ರಕ್ಷಣೆ ಮಲ್ಪನಂಚಿನ ಕೆಲಸಲೇನು ನಿರಂತರವಾದ ಮಲ್ತದೆ. ಇನ್ನು ನಮ್ಮ ಮಾತೆಲ್ಲ ಬಾರಿ ಮುಲ್ಪ ಈ ಕೊರೋನಾದ ಮಧ್ಯಾಡ್ ಇಂಚಿತ್ತಿನ ಒಂದು ಕಷ್ಟ ಕಾಲದ ಮಧ್ಯಾಡ್ ನಮ್ಮ ಬದುಕೊಂದು ಸಂದರ್ಭಡ್ ಇನ್ನು ಚೀನಾ ಐತ ದುರ್ಬುದ್ಧಿನ ತೋಜಾಯಿನ ಸಂಗತಿ ನಂಗೆ ಮಾತೆಲ್ಲ ಗೊತ್ತುಂಟು. ಸುಮಾರು ವರ್ಷದಿಂಚ ಹೆಚ್ಚಿನ ಅಂಶ 1962 ಇಸವಿಡ್ ಬರ ನೆಹರು ಚೀನಾ ಬಾಯಿ ಪಂಡದು ಶಾಂತಿದ ಪಾತ್ರೊಂದು ಇತ್ತಲೆಗನೆ ಭಾರತದ ಮಿತ್ತ ದಾಳಿ ಮಲ್ಪನಂಚಿನ ಕೆಲಸಲೇನೆ ಚೀನಾ ಮಲ್ದರು. ಇನ್ನು ವಾಪಸ್ ಶಾಂತಿದ ಸಂಧಾನದ ಒಂದು ಕೆಲಸಲೇನು ಮಲ್ಪನ ಸಂದರ್ಭಡೆ ನಮ್ಮ ಯೋಧರಿಗೆ ಬರ್ತದೆ ನೇರವಾದ ಮುಳ್ಳುದ ಆನಿದ ನೇಟ್ ಹಾಕದು ಬಕ್ಕ ಅಕ್ಲೆಗೆ ತೊರ್ತದು ಹಾಕದು ಅಕ್ಲೆಗೆ ಕೆರ್ಪುನ ಹಂಚಿನ ಕೆಲಸಲೇನು ನಮ್ಮ ಚೀನಾದ ಆ ಸೈನಿಕರು ಮಲ್ತಿನ ಕಾರಣಕ್ಕೋಸ್ಕರ ನಮ್ಮ ಸೈನಿಕರೆಲ್ಲ ಅಕ್ಲೆಯಿಂದ ದಾಳ ಬಿಡ್ತಿಜೆ. ನಮ್ಮ ಸೈನಿಕರೆಲ್ಲ ನಮ್ಮ ಪರಾಕ್ರಮ ತೋಜಾದೇರು ಸುಮಾರು 43 ಜಾಸ್ತಿ ಸೈನಿಕರನ್ನು ಅಕ್ಲೆಲ್ಲ ಕೆರ್ಪುನ ಹಂಚಿನ ಕೆಲಸಲೇನು ಮಲ್ದೇರು ಒಟ್ಟು ನಮ್ಮ ಅಮಾಯಕ ಸೈನಿಕರನ್ನ ಬಿತ್ತು ದಾಳಿ ಮಲ್ತಿನಂಚಿನ ನೇನೆ ನಮ್ಮ ಮಾತೆಲ್ಲ ಖಂಡನೆ ಮಾಡ್ಕೊಡು ಬಕ್ಕ ನಮ್ಮ ದೇಶದೊಟ್ಟಿಗೆ ನಮ್ಮ ಒಪ್ಕೊಡು. ಇನ್ನು ಈ ದೇಶದ ಪ್ರಧಾನಮಂತ್ರಿ ಒಂಜೆ ಬಂದ್ಕೊನು ಆ ಚೀನಾದೊಟ್ಟಿಗೆ ಆ ಗಡಿತ ಒಂಜಿ ಇಂಚಿನ ಜಾಗಲ್ಲ ಏನು ಪಾಯರ ಬಿಡ ಇದೊಟ್ಟಿಗೆ ನಮ್ಮ ಮೂಲ ಕುಲ್ದನಾದ ಆಲೋಚನೆ ಮಲ್ಪಡ ಇನ್ನು ಸಂಗತಿ ದಾಂಡ ನಮ್ಮ ನಿತ್ಯ ಉಪಯೋಗ ಮಲ್ಪನಂಚಿನ ಮಸ್ತ್ ವಸ್ತುಲು ಚೀನಾದ ಐನು ನಮ್ಮ ಸುರುಕು ನಮ್ಮ ಚೀನಾದ ವಸ್ತುಲೇನು ಮುಟ್ಟು ನಮ್ಮ ಭಾರತ ದೇಶದನೇ ವಸ್ತುಲೇನು ನಮ್ಮ ಪೂರ ದಿನನಿತ್ಯ ಉಪಯೋಗ ಮಲ್ಪನ ಒಂಜಿ ನೇಕ ತೀರ್ಮಾನಕ್ಕೆ ಬರ್ತಂದಾಂಡ ಆ ಚೀನಾ ದೇಶ ನಮ್ಮ ಆರ್ಥಿಕವಾದ ಬಾರಿ ಮಲ್ಲ ಒಡೆತಕ್ಕೋರ ಸಾಧ್ಯ ಆಪನು ಬಕ್ಕ ಆ ದೇಶ ನಮ್ಮ ಮಿತ್ತು ಸವಾರಿ ಮಲ್ಪರೆ ಸಾಧ್ಯ ಹೆಚ್ಚು. ಇನ್ನು ಹೆಚ್ಚಿನ ಅಂಶ ಮಾತ ಜೋಕುಲ್ಲ ಬಾರಿ ಮಲ್ಲ ಪ್ರಮಾಣಡು ಮಲ್ಲಕುಲ್ಲ ಬಕ್ಕ ಜೋಕುಲ್ಲ ಟಿಕ್ ಟಾಕ್ ಪನ್ಪುನ ಒಂದಿನ ನಮ್ಮ ಮಾತೆಲ್ಲ ತೂಪೇರು ಶುರುಕಾದ ಐನು ಮಾತೆಲ್ಲ ಉಂತಾವಡು ಮಾತೆಲ್ಲ ಟಿಕ್ ಟಾಕ್ ಪನ್ಪುನ ನೇನಿಲ್ಲ ಹಿಡಿದು ಬಕ್ಕ ಬೇತೆ ಬೇತೆ ಆ್ಯಪ್ ಉಂಡು ಐದಾದ್ರ ಬಾರಿ ಮಲ್ಲ ಪ್ರಮಾಣಡು ನಮ್ಮ ದೇಶದ ಕಾಸಲು ಪೂರ ಚೀನಾಗ ಹೋಗ್ಬೋದು. ನಮ್ಮ ಮಾರ್ಗದ ಬರೆಟ್ಟು ತಿನ್ಪುನ ವಸ್ತುಲೇದು ಬತ್ತಿನ ನಮ್ಮ ದೆತೋನಂಚಿನ ಹುಷಾರಿದ್ದ ನಮ್ಮ ದೆತೋನಂಚಿನ ಟ್ಯಾಬ್ಲೆಟ್ ಹಿಡಿದು ಬತ್ತಿನ ಈ ಕೊರೋನಾ ಟೆಸ್ಟ್ಗಳ ನಂಗೆ ಶುರುಕಾದ ಟೆಸ್ಟ್ಗೆ ಕಿಟ್ ಬತ್ತೀನಿ ಚೀನಾಡ್ದೆ ಐದು ಪಕ್ಕ ನಮ್ಮ ದೇಶದ ಪ್ರಧಾನಮಂತ್ರಿ ನಮ್ಮ ದೇಶ ತೀರ್ಮಾನ ಮಾಡ್ತಾನೆ ಚೀನಾದ ಕಿಟ್ಲೇನು ಕೊಡಿಸಿದ್ದೆ ಅದನ್ನು ನಿಜವಾದ ಚೀನಾದ ಕಿಟ್ ವಾನಮನೆದ ಪರಿಸ್ಥಿತಿ ಆಗಲಿ ಏದು ಡೋಗಿ ಮಲ್ದೇರು ಬಂಡ ಅಕ್ಲ ಕಿಟ್ ಕರೆಕ್ಟ್ ಆದ ಟೆಸ್ಟಿಂಗ್ ಸಮೇತ ನಂಗೆ ತೋಜಾವದೆ ನಮ್ಮನ್ನು ಮೋಸ ಮಲ್ಪಂಚ ಕೆಲಸ ಏನು ಮಲ್ದೆ. ಇನ್ನು ವೆಂಕಟೇಶ್ ಕುಂಬಲ ಆರುಲ್ಲೇ ರೈತ ಬಗ್ಗೆ ಮಸ್ತ್ ಪನ್ಪೇರೆ ನಾನು ಈತೆ ಬಂದ್ನು ನಮಕ್ಕೂನ ಕೆಲಸ ಈತೆ ಚೀನಾದ ವಸ್ತುಂಡ ಐನು ನಮ್ಮ ದೆತೋನೇರಲ್ಲಿ ನಮ್ಮ ಐನು ಉಪಯೋಗ ಮಲ್ಪರಲ್ಲಿ ಇನ್ನು ಒಂಜಿ ಮೇಡಿದ ಪಾಕಿಸ್ತಾನ ಒಂಜಿ ಮೇಡಿದ ಚೀನಾ
ನಮ್ಮ ಪರಿಸ್ಥಿತಿ ಅಧೋಗತಿಗೆ ಇತ್ತು. ಒಂದು ವೇಳೆ ಬಾರಿ ಮಲ್ಲ ವಿಶ್ವಮಟ್ಟಡೆ ಬಾರಿ ಮಲ್ಲ ಯುದ್ಧ ಅದು ಪೋಣಂದಾಂಡ ನಮ್ಮ ದೇಶ ಇತ್ತೇನೆ ಕೊರೋನಾದ ಹತ್ರ ನರೇಂದ್ರ ಮೋದಿ ನಂಚಿನ ಒಂದು ಗಟ್ಟಿ ಮನಸ್ಸಿದ ಪ್ರಧಾನಮಂತ್ರಿ ಇತ್ತನೇ ನನಗೆ ದಾಲ ತೊಂದರೆ ಇದ್ದಾರೆ. ನಮ್ಮ ಇಡೀ ಜನಜೀವನ ವ್ಯವಸ್ಥೆಯನ್ನು ಸರಿಯಾದ ದಿಕ್ಕು ಕನಪಂಚಿನ ಪ್ರಯತ್ನ ಮಲ್ದೇವೆ. ಅಂಚಾದ ನಮ್ಮ ಚೀನಾದ ವಿರುದ್ಧ ಒಂಜೇ ಹೋರಾಟ ಸೈನಿಕರು ಗಡಿಟು ಹೋರಾಟ ಮಲ್ದೇಡ ನಮ್ಮ ಒಂಜೆ ಮಲ್ಪಡಾಯಿ ಚೀನಾದ ವಸ್ತುಲೇನು ಒಂಜೆಲ್ಲ ನಮ್ಮ ದೆತೊನೆರವಲ್ಲಿ ನಮ್ಮ ಮೇಯ್ನ್ ಮುಖ್ಯ ಉಪ್ಪು ನಮ್ಮ ಮೊಬೈಲ್ ಏತ್ ಚೀನಾದ ಆ್ಯಪು ಈ ಜೋಕುಲು ಗೊಬ್ಬನ ಜೋಕುಲು ಒಂಜಿ ಗೊಬ್ಬೆ ಪೌಜಿ ಇಂಚಿತ್ತಿನ ಮಸ್ತ್ ಪಬ್ಜಿ ಐನ ಪೂರ ಪಾಕ ಗೇಮ್ಸ್ ಉಂಡು ಐನು ಪೂರ ನಮ್ಮ ಜೋಕುಲ್ಡ ಪೂರ ಡಿಲೀಟ್ ಮಲ್ಪುವ ಕೆಲಸಲೆಲ್ಲ ನಮ್ಮ ಪೂರ ಮಲ್ಪೋಡು. ಆರ್ಥಿಕ ಹೊಡೆತ ಕೊರನೇ ಒಂಜಿ ಚೀನಾಗೆ ಒಂದು ಚೀನಾ ಪಂಪನಂಜ ದೇಶ ನಮ್ಮ ಕಾಸುಡೆ ನಂಗೆ ಪಿಸ್ತೂಲ್ ಬರ್ತನಂಚಿನ ಕೆಲಸ ಚೀನಾ ಮಲ್ದೇನೆ ನಮ್ಮ ಬಾತೆಲ್ಲ ಸಂಘಟಿತವಾದ ಈ ಕೆಲಸ ಮಲ್ಪುಗ ಬೊಕ್ಕ ಈ ದೇಶದ ಪ್ರತಿ ಒಂಜಿ ಸಂದರ್ಭಗಳ ನಮ್ಮ ದೇಶದ ಸೈನಿಕರಿಗೆ ನಮ್ಮ ಸೇವೆ ಮಂತ್ರಿನಂಚಿನ ಮುಕ್ಲಿಗೆ ನಮ್ಮ ಬೆಂಬಲವಾದ ನಮ್ಮ ಮುಂತುಗ ಭಾರತದ ಸಾರ್ವಭೌಮತೆಯನ್ನು ಕಾಪುನಂಚಿನ ಕೆಲಸಲೇನು ನರೇಂದ್ರ ಮೋದಿ ಬೊಕ್ಕ ಕೇಂದ್ರ ಸರ್ಕಾರ ಬೊಕ್ಕ ನಮ್ಮ ಮಿಲಿಟರಿ ತಗಲು ಮಲ್ಪೇರ ಅಕ್ಲಿ ಪೂರೈಗಳ ಬೆಂಗಾವಲಾದ ನಮ್ಮ ಮುಂತುಗ ಈ ಸಂದರ್ಭ ಅನ್ನೊಂದು ನಾನು ಯುವ ಜನ ಸೈನಿಕರು ಅಕ್ಲನ ದುಃಖ ನಿಜವಾದ ಏರಿಗಳು ಸಹಿಸರೆ ಸಾಧ್ಯ ಇಜ್ಜಿ ಅಕ್ಕಲು ಯುದ್ಧ ಮಲ್ಪೆರೆಗೆ ಬೋತಿನಕ್ಲತ್ತೆ ನಿಜವಾದ ಗಡಿ ಕಾಪೆರ ಬೋತೀನಿ ಅವಳು ಅನಿವಾರ್ಯವಾದ ಈ ಚೀನಾದಕ್ಲ ಮೋಸಡ್ದ ಹತ್ರ ಆಗ್ಲಿ ಯುವ ಜನ ಸೈತೇರು ಅವಳ ಸೈನಾಗ ಪಿಸ್ತೂಲ್ ಬಿಡ್ದು ಸೈತಿದ್ದೇರು ಪಿಸ್ತೂಲ್ ದಾಂಡು ಬಂದು ಹೊರಾನೆ ಸೈತಿದ್ದೇರು ಅಕ್ಲಿಗೆ ಆನಿಡ್ ಹಾಕಿದೆ ಕೆರಿಯರು ವಿಚಿತ್ರಕಾರಿಯಾದ ಹಾಕಿದ್ದೇರು ತುಂಬ ಪೂರ ಬೇತೆ ಗಲಾಟೆ ಆನಾಗ ಬಾಂಬ್ ಬ್ಲಾಸ್ಟ್ ಮಾಡ್ತದೆ ಪಿಸ್ತೂಲ್ ಬಿಡ್ದು ಈ ಸರಿ ಹಚ್ಚಿ ಆದಿನ ಸೊಂಟೆಗೆ ಕಟ್ಟಿದೆ ದೊಣ್ಣೆಡ್ ಹಾಕಿದೆ ಚಿತ್ರಹಿಂಸೆ ಕೊಟ್ಟು ನಮ್ಮ ಮಗ್ಳನ್ನು ಕೇರ್ತೇವೆ ಮುಂಚಾದ ನಮ್ಮ ದೇಶದ ಸೈನಿಕರಿಗೆ ನಮ್ಮ ವ್ಯಾಪಲ ಬೆಂಗಾವಲ ಅದೊಂದು ಗಾಂಧಿ ಸಂದರ್ಭ. ನಿವೃತ್ತ ಸೇನಾನಿ ಶ್ರೀ ವೆಂಕಟೇಶ್ ಕುಂಪಲ, ಸಂಘಟನಾ ಕಾರ್ಯದರ್ಶಿ ಶ್ರೀ ಪ್ರವೀಣ್ ಎಸ್ ಕುಂಪಲ ಯೋಧರಿಗೂ ನುಡಿ ನಮನ ಸಂದಾಯರು. ಅಲ್ಲ ನಮ್ಮ ದೇಶಭಕ್ತ ರಾಷ್ಟ್ರಭಕ್ತರಿಟ್ಟು ಏರು ರಾಷ್ಟ್ರಭಕ್ತರುಳ್ಳರ ಅಕಲ ಪರಿಪೂರ್ಣವಾದ ಆ ದೇಶಕ್ಕೆ ನಮ್ಮ ಕೊರ್ಪುನಂಚಿನ ಗೌರವನು ಈ ದೇಶದ ಮಾತೆಲ್ಲ ಕೊರೊಂದು ಬೈದೇರು. ಇಲ್ಲಿ ಬಾಲಕೃಷ್ಣ ಮಂದಿರ ಈ ಜವಾಬ್ದಾರಿಯುತವಾದ ಸಮಾಜ ಬುಕ್ಕುನಂಚಿನ ಸಂಸ್ಥೆ ಅಂಚಿನ ಹತ್ರ ಚೀನಾದ ಗಡಿಭಾಗಡು ಭಾರತದ ಗಡಿಭಾಗಡು ಚೀನಾ ಮಂತುನಂಚಿನ ಚೀನಾ ಪಕ್ಕ ಭಾರತದ ಗಡಿಭಾಗಡು ಚೀನಾ ಮಂತುನಂಚಿನ ನಮ್ಮ ಯೋಧರಿಗೆ ವಿರೋಧ ಮೇಯ್ದು ದಾಳಿ ಮಾಡುವ ಮೂಲಕ ನಮ್ಮ ಇರುವ ಜನ ಯೋಧರನ್ನು ಒಂಜಿ ನಿರ್ದಾಕ್ಷಿಣ್ಯವಾದ ಕೆರ್ಪನಂಚಿನ ಕೆಲಸನ ಚೀನಾದ ಒಂಜಿ ಸೈನಿಕರು ಬಂದಿರು ನಮ್ಮ ಒಂಜಿ ಭಾರಿ ಯುವ ಸೈನಿಕರನ್ನು ನಮ್ಮ ಕಳೆ ಒಂದ ನಮ್ಮ ದೇಶಕ್ಕೂ ನಮ್ಮ ಆರಾಮಡಿಲ್ಲ ಚೆಪ್ಪುವ ಅಡ ಅಕಲು ಗಡಿ ಕಾತಿ ನಿರ್ದಾತ್ರನೇ ನಮ್ಮ ಇಲ್ಲ ಆರಾಮಡಿ ಜಪ್ಪರ ಸಾಧ್ಯವಿತ ಇರೋದು ಸೈನಿಕರು ಒಂಜಿ ತುಂಬು ಸಾರತ್ತ ವರ್ಮನ ತೆಲ್ಪ ಸ್ವಲ್ಪ ತಾಜೆಟ್ ಪಾಕಿಸ್ತಾನ ಇಂಡಿಯಾದ ಮಿತ್ತು ದಾಳಿ ಮಾಡ್ಕೊಂಡಾಗ ಎತ್ತೋ ಸೈನಿಕರಿಂದ ನಮ್ಮ ಇಂಡಿಯಾದ ಸೈನಿಕದೇರು ಅಪ್ಪಗ ಸಾರಥ ವರ್ಮನತ್ತ ಸ್ವಲ್ಪ ತಾಜೆಟ್ ಕುಂಪಲಡು ಇಡೀ ಉಳ್ಳಾಲ ಬಾಗಡು ಸುರುಕಾದ ದೇಶಾಭಿಮಾನಿ ಯುವ ವೇದಿಕೆಯ ಮೂಲಕ ನಮ್ಮ ರಾಷ್ಟ್ರಭಕ್ತಿ ಧ್ವಜವಾದ ಪರ್ವೇಶ್ ಮುಷರಫ್ನ ಒಂಜಿ ಪ್ರತಿಕೃತಿಯಿಂದ ನಮ್ಮ ಸಂಸ್ಥೆ ಇತ್ತು ನಾವು ಬಾಲಕೃಷ್ಣ ಮಂದಿರ ಆರಂಭದ ಶ್ರೀಕೃಷ್ಣ ಜನ್ಮಾಷ್ಟೋತ್ಸವದ ಮೂಲಕ ದೇಶಭಕ್ತಿ ಧ್ವಜಪಾಯನ ದಿನ ಸಂಸ್ಥೆ ನಿರಂತರವಾದ ಭಾರತ ದೇಶಕ್ಕೆ ನಮ್ಮ ಗಂಡಾಂತರ ಹೆಚ್ಚಿನ ಬಣ್ಣಕಲ ಅವು ಒಂದು ನಮ್ಮ ಪ್ರಾಕೃತಿಕ ವಿಕೋಪಕ್ಕೂ ನಮ್ಮ ದೇಶದ ರಕ್ಷಣೆ ಬಣ್ಣಕ್ಕೆ ಹೆಚ್ಚಿನ ವಿಷಯತ್ತೆಲ್ಲ ನಮ್ಮ ಬಾಲಕೃಷ್ಣ ಮಂದಿರ ಶ್ರೀಕೃಷ್ಣ ಜನ್ಮಾಷ್ಟೋತ್ಸವದ ಮೂಲಕ ಈ ದೇಶಕ್ಕೆ ಮಸ್ತ್ ಕೊಡುಗೆಯನ್ನು ಕೊಡ್ತಾ ಇದೊಡ್ಲ ಚೀನಾದ ಸೈನಿಕರನ್ನ ದೇಟು ನಮ್ಮ ಯೋಧರ ಮರಣ ಅದು ನಮ್ಮ ಭಾರತದ ಅಕ್ಲೆಗೆ ಶ್ರದ್ಧಾಂಜಲಿ ಅರ್ಪಣೆ ಮಲ್ಪನ ಜನ ಪುಣ್ಯದ ಕೆಲಸವಿಲ್ಲ. ಇವತ್ತು ಭಾರತ ಚೀನಾ ಗಡಿ ಘರ್ಷಣೆಯಲ್ಲಿ ಹುತಾತ್ಮರಾದಂತಹ ನಮ್ಮೆಲ್ಲ ಸೈನಿಕರು, ಒಬ್ಬರು ಸೈನ್ಯಾಧಿಕಾರಿ ಹಾಗೂ 20 ಜನ ಸೈನಿಕರ ಭಾವಪೂರ್ಣ ಶ್ರದ್ಧಾಂಜಲಿ ಸಭೆಯಲ್ಲಿ ನಾವೆಲ್ಲ ಒಟ್ಟು ಸೇರಿದ್ದೇವೆ. ನಮ್ಮ ಕುಂಪಲ ಬಾಲಕೃಷ್ಣ ಮಂದಿರ ಎಲ್ಲರೂ ಇಂತಹ ಒಂದು ಭಕ್ತಿಯ ಒಂದು ಕೆಲಸವನ್ನು ನಾವು ಆದಷ್ಟು ಬೇಗ ಯಾವಾಗಲೂ ಮಾಡ್ತೇವೆ. ಇದರ ಮೊದಲು ಕಾರ್ಗಿಲ್ನ ವಿಷಯ ಆಗಿರ್ಬೋದು, ಇಂತಹ ಒಂದು ದೇಶಭಕ್ತಿಯ ವಿಷಯ ಇದ್ದರೆ ನಾವು ನಮ್ಮ ಬಾಲಕೃಷ್ಣ ಮಂದಿರದಿಂದ ಆದಷ್ಟು ಬೇಗ ಅದನ್ನೊಂದು ಮಾಡಿ ದೇಶಭಕ್ತಿಯನ್ನು ನಾವು ಪ್ರಕಟಿಸುವಂತಹ ನಮ್ಮೊಂದು ಸಂಸ್ಥೆ ಬಾಲಕೃಷ್ಣ ಮಂದಿರ. ಪ್ರವೀಣ್ ಎಸ್ ಕುಂಪಲರವರು
ಇದನ್ನು ತಿಳಿಸಲಿಕ್ಕೆ ಒಂದು ವಿಷಯವನ್ನು ಹಾಕಿದರು ನಮ್ಮ ವಾಟ್ಸಪ್ ಗ್ರೂಪಲ್ಲಿ. ಅದು ತುಂಬ ಅದರಲ್ಲೇ ನಮಗೆ ಗೊತ್ತಾಗ್ತದೆ ನಮ್ಮ ಮಂದಿರದ ಗ್ರೂಪಿನ ಆ ದೇಶಭಕ್ತಿ. ಬಹುಶಃ ನೀವು ನೋಡಿರ್ಬೋದು, ಗಮನಿಸಿದ್ದೀರಾ ಇಲ್ಲವೋ ಗೊತ್ತಿಲ್ಲ. ಅದರಲ್ಲಿ ನಮ್ಮ ರಾಷ್ಟ್ರಧ್ವಜ ಹಾರಾಡಬೇಕಾದ್ರೆ ಅದಕ್ಕೆ ಗಾಳಿಯ ಅಗತ್ಯ ಇಲ್ಲ, ಆದರೆ ಸೈನಿಕರ ಉಸಿರಿನ ಅಗತ್ಯ ಇದೆ ಅಂತೇಳಿ ಹೇಳಿದ್ದಾರೆ. ತುಂಬ ಮನಸ್ಸಿಗೆ ಒಂದು ದೇಶಭಕ್ತಿಯನ್ನು ಕೊಡುವಂತಹ ಒಂದು ಮಾತು. ಖಂಡಿತ ಸತ್ಯ. ಯಾಕೆಂದರೆ ಇವತ್ತು ಯಾವಾಗಲೂ ನಮ್ಮ ರಾಷ್ಟ್ರಧ್ವಜ ಹಾರಾಡುತ್ತಿದ್ದರೆ ಮಾತ್ರ ಅದರ ಕೆಳಗಡೆ ನಿಂತ ನಾವೆಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎನ್ನುವ ಭೇದ ಭಾವ ಇಲ್ಲದೆ ನಾವು ಯಾವಾಗಲೂ ದೇಶದ ಬಗ್ಗೆ ಆಲೋಚನೆ ಮಾಡ್ತೇವೆ. ಆವಾಗ ಮಾತ್ರ ಆ ಮರ್ಯಾದೆ ಸೈನಿಕರಿಗೂ ಸಿಗ್ತದೆ, ನಮಗೂ ಆ ದೇಶ ಪ್ರೇಮ ಹುಟ್ಟಿಕೊಳ್ಳುತ್ತದೆ. ಹಾಗಾಗಿ ಖಂಡಿತ ನಮ್ಮ ಬಾಲಕೃಷ್ಣ ಮಂದಿರದಲ್ಲಿ ಯಾರೆಲ್ಲ ಇದ್ದಾರೆ ಹಾಗೂ ನಮ್ಮ ಕುಂಪಲ ಏರಿಯಾದಲ್ಲಿ ಯಾರೆಲ್ಲ ಇದ್ದಾರೆ ಖಂಡಿತ ಅವರಿಗೆ ದೇಶಭಕ್ತಿ ಇದೆ ಅಂಥೇಳಿ ನೀವು ಒಂದು ಮಾಜಿ ಸೈನಿಕನಾಗಿ ನಾನು ತಿಳ್ಕೊಂಡಿದ್ದೇನೆ. ಒಂದು 5-10 ನಿಮಿಷದಲ್ಲಿ ಸತೀಶ್ ಅವರು ಹೇಳಿದರು, ಪ್ರವೀಣರು ಹೇಳಿದರು, ಒಂದು 10 ನಿಮಿಷದಲ್ಲಿ ಅಲ್ಲಿ ಏನು ಘಟನೆ ಆಗಿದೆ ನನ್ನ ನಾಲೆಜ್ ಪ್ರಕಾರ ನಾನು ಅದರದ್ದೊಂದು ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಭಾರತ ಚೀನಾ ಯಾವಾಗಲೂ ಒಳ್ಳೆಯ ನಮ್ಮ ವ್ಯಾಪಾರದ ದೃಷ್ಟಿಯಿಂದ ಒಳ್ಳೆಯದಿದ್ದರೂ ಅವರ ಕುತಂತ್ರ ಬುದ್ಧಿಗೆ, ಚೈನಾದ ಕುತಂತ್ರ ಬುದ್ಧಿಗೆ ಚೈನಾ ತುಂಬ ಫೇಮಸ್ ಆಗಿದ್ದಂಥ ಒಂದು ರಾಷ್ಟ್ರ. 1962ರಲ್ಲಿ ನಮಗೆ ಪಾಠ ಕಲಿಸಿದಂತಹ ಚೈನಾ, ಅಕ್ಷಯ್ ಚೈನಾ ಎನ್ನುವ ನಮ್ಮ ಲಡಾಖ್ನ ಒಂದು ಸಣ್ಣ ಪಾರ್ಟನ್ನು ಅದು ಆಕ್ಯುಪೈ ಮಾಡಿದೆ 1962ಅಲ್ಲಿ. ಆವಾಗ ನಮಗೆ ಗೊತ್ತಾಯಿತು ಚೈನಾ ನಮ್ಮ ಜೊತೆ ಎಷ್ಟು ಡೋಂಗಿತನದ ವ್ಯವಹಾರವನ್ನು ಮಾಡ್ತಾ ಇದೆ ಅಂತೇಳಿ. ಆ ನಂತರ ನಾವು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ. ಆದರೆ ಈಗ ಪ್ರಾಬ್ಲಮ್ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು, ಗೆಲ್ವಾನ್ ವ್ಯಾಲಿ ಅಂಥೇಳಿ ಒಂದು ಸ್ಥಳ ಉಂಟು, ಅದು ಲಡಾಖಿನ ಹತ್ತಿರ. ಯಾಕಂತ ಹೇಳಿದರೆ ಈ LACಯಿಂದ ತೊಂದರೆ ಸ್ಟಾರ್ಟ್ ಆಗ್ತದೆ. ನಮ್ಮ ಗಡಿ ಪ್ರದೇಶ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂಥೇಳಿ ನಮ್ಮ ಮತ್ತು ಚೈನಾದ ಗಡಿಗೆ ಹೇಳೋದು LAC, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್. ಅದೇ ಪಾಕಿಸ್ತಾನದ ಗಡಿಗೆ ಹೇಳೋದು ನಾವು ಲೈನ್ ಆಫ್ ಕಂಟ್ರೋಲ್ ಅಂದರೆ LOC. ಅದು LOC, ಇದು LAC. ವ್ಯತ್ಯಾಸ ಇಷ್ಟೇ, ಅಲ್ಲಿ ನಮ್ಮ ಮಿಲಿಟರಿ ಅಧಿಕಾರಿಯವರು ಹಾಗೂ ನಮ್ಮ ರಾಜಕೀಯ ವ್ಯಕ್ತಿಗಳು, ನಮ್ಮ ಪ್ರೈಮ್ ಮಿನಿಸ್ಟರ್ ಲೆವೆಲ್ ವ್ಯಕ್ತಿಗಳೆಲ್ಲ ಆ ಗಡಿಯನ್ನು ಗುರುತಿಸಿದ್ದಾರೆ. ಹಾಗಾಗಿ ಪಾಕಿಸ್ತಾನ ಆ ಕಡೆ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಆ ಕಡೆ, ನಮ್ಮ ಭಾರತ ಈ ಕಡೆ. ಅದರಲ್ಲೇನು ಚರ್ಚೆ ಇಲ್ಲ. ಏನು ಗಲಾಟೆ ಆಗುವಾಗ ಒಂದಷ್ಟು ಕಿಲೋಮೀಟರ್ ನಾವು ಒಂದು 5 ಕಿಲೋಮೀಟರ್ ಈ ಕಡೆ 5 ಕಿಲೋಮೀಟರ್ ಆ ಕಡೆ ನಾವು ಹೋಗ್ತೇವೆ, ಆದರೆ ಗಡಿಯಲ್ಲಿ ನಿರ್ಧಾರ ಆಗಿದೆ. ಆದರೆ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಹೇಳಿದರೆ ಭಾರತ ಮತ್ತು ಚೈನಾದ ಗಡಿ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಹೇಳಿದರೆ ನಾವು ಎಲ್ಲಿ ನಿಂತಿದ್ದೇವೆ, ಭಾರತದ ಸೇನೆ ಎಲ್ಲಿ ನಿಂತಿದೆ, ಎಲ್ಲಿ ಪೆಟ್ರೋಲಿಂಗ್ ಡ್ಯೂಟಿ ಮಾಡ್ತಾ ಉಂಟು, ಅದು ನಮ್ಮ ಏರಿಯಾ. ಹಾಗೆ ಅವರು ಎಲ್ಲಿ ಪೆಟ್ರೋಲಿಂಗ್ ಮಾಡ್ತಾ ಇದ್ದಾರೆ, ಅದು ಅವರ ಏರಿಯಾ. 1993ರಿಂದ 1962ರಿಂದಲೇ ಒಂದಷ್ಟು ಮೀಟಿಂಗ್ಗಳು ನಡೆದವು. 1993ರಿಂದ ಒಂದಷ್ಟು ಮೀಟಿಂಗ್ಗಳು ನಡೆದವು. ಆದರೆ ಎಲ್ಲ ಕಡೆ ಗಡಿಯನ್ನು ಗುರುತಿಸುವಂತಹ ಕಾರ್ಯ ಮಿಲಿಟರಿ ಲೆವೆಲಿಂದ ಆಗಲಿಲ್ಲ. ಹಾಗಾಗಿ ತೊಂದರೆ, ಮೊದಲನಾಗಿ ತೊಂದರೆ. ಎರಡನೇದು ಏನು ತೊಂದರೆ ಅಂತ ಹೇಳಿದರೆ, ಲಡಾಖ್ ನಮ್ಮ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಲಡಾಖನ್ನು ಯೂನಿಯನ್ ಟೆರಿಟರಿ ಅಂತೇಳಿ ಡಿಕ್ಲೇರ್ ಮಾಡಿತ್ತು. ಜಮ್ಮು ಕಾಶ್ಮೀರ ಮತ್ತು ಲಡಾಖನ್ನು ಯೂನಿಯನ್ ಟೆರಿಟರಿ ಅಂತೇಳಿ ಡಿಕ್ಲೇರ್ ಮಾಡಿತ್ತು. ಅದಕ್ಕೆ ಒಪ್ಪಿಕೊಂಡರು ಎಲ್ಲರೂ. ಖಂಡಿತ ಲಡಾಖ್ ಅಂತ ಹೇಳಿದರೆ ನಮ್ಮ ಭಾರತದಲ್ಲಿರುವಂತಹ ಪ್ರದೇಶ, ಯೂನಿಯನ್ ಟೆರಿಟರಿ ಅಂತ ಘೋಷಿತ ಆಯಿತು. ಆದ ಮೇಲೆ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಸ್ಟಾರ್ಟ್ ಮಾಡಿದರು. ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಆಯಿತು. ಯಾಕಂದರೆ ತುಂಬ ವರ್ಷದಿಂದ ಅಭಿವೃದ್ಧಿ ಕೆಲಸ ಆಗಲೇ ಇಲ್ಲ. ಅಭಿವೃದ್ಧಿ ಕೆಲಸ ಅಂತೇಳಿ ಹೆಚ್ಚಿನ ಲಡಾಖಿಯನ್ಸ್ ಜಾಸ್ತಿ ಜನ ಇಲ್ಲ, ಆದರೂ ಅಲ್ಲಿ ಅಭಿವೃದ್ಧಿ ಕೆಲಸ ನಡೆಯಬೇಕು. ಯಾಕಂದರೆ ಸೈನ್ಯದ ದೃಷ್ಟಿಯಿಂದ ಸ್ಟ್ರಾಟಜಿಕಲಿ ಲಡಾಖ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಲ್ಲಿ ನಮಗೆ ಸೈನಿಕರು ಅಲ್ಲಿ ಸರಿಯಾದ ಒಂದು ವ್ಯವಸ್ಥಿತವಾಗಿ ಸೈನಿಕರಿಗೆ ಅಲ್ಲಿ ಅದು ರೋಡ್ನ ವ್ಯವಸ್ಥೆ ಆಗಿರ್ಬೋದು, ಬ್ರಿಡ್ಜಿನ ವ್ಯವಸ್ಥೆ ಆಗಿರ್ಬೋದು, ಅಂಥದ್ದೆಲ್ಲ ವ್ಯವಸ್ಥೆ ಇದ್ದರೆ ಮಾತ್ರ ನಾವು ಪಾಕಿಸ್ತಾನದ ಜೊತೆ ಕಾದಾಡ್ಬೋದು. ಯಾಕಂದರೆ ಚೈನಾದ ಜೊತೆ ನಾವು ಲಡಾಯಿ ಮಾಡ್ಬೋದು. ಚೈನಾವು ಅಷ್ಟೇ ವರ್ಲ್ಡ್ಸ್ ನಂಬರ್ 1 ಆರ್ಮಿ. ಅದು ತುಂಬ ಸಂಖ್ಯೆ ಇದ್ದಂತಹ ಆರ್ಮಿ. ನಮ್ಮದು ನಂಬರ್ 3 ವರ್ಲ್ಡ್ಸ್ ಲಾರ್ಜೆಸ್ಟ್ ಆರ್ಮಿ ನಮ್ಮದು. ಹಾಗಾಗಿ ಇಬ್ಬರೂ ತುಂಬ ಸ್ಟ್ರಾಂಗ್ ಆಗಿದೆ, ವೀಟೋ ಪವರಲ್ಲಿದ್ದಂತಹ ಕಂಟ್ರಿ. ಹಾಗಾಗಿ ನಾವೇನು ಮಾಡಿದೆವು, ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ನಡೆಸಿಕೊಂಡು ಹೋದೆವು. ಆ ಅಭಿವೃದ್ಧಿಯಲ್ಲಿ ಏನಾಯಿತು, ಒಂದು ರೋಡ್ ಮಾಡಲಿಕ್ಕಿತ್ತು ನಮಗೆ. ಬಾರ್ಡರ್ ರೋಡ್ ಆರ್ಗನೈಜೇಷನ್ ಅದನ್ನು ರೋಡ್ ಮಾಡುವ ಕೆಲಸ, ಎಲ್ಲೆಲ್ಲ ಈ ಅಭಿವೃದ್ಧಿ ಆಗಬೇಕು ಅಂತಹ ಏರಿಯಾದಲ್ಲಿ ರೋಡ್ ಮಾಡುವಂಥ ಒಂದು ಕೆಲಸವನ್ನು ಅವರು ಆರಂಭಿಸಿದರು. ಆ ರೋಡ್ ಮಾಡಿದರೆ ತೊಂದರೆ ಇಲ್ಲ, ಯಾಕಂದರೆ ಚೈನಾ ಒಂದು ಕಡೆಯಿಂದ ರೋಡ್ ಮಾಡ್ತಾ ಉಂಟು, ನಾವು ರೋಡ್ ಮಾಡ್ತಾ ಇದ್ದೇವೆ. ರೋಡ್ ಮಾಡೋ ಉದ್ದೇಶ ಇಷ್ಟೇ, ನಮ್ಮ ಸೈನಿಕರಿಗೆ ಸೈನಿಕ ಸಾಮಗ್ರಿ ಸರಿಯಾದ ನಿಟ್ಟಿನಲ್ಲಿ ಅಲ್ಲಿಗೆ ಹೋಗಬೇಕು, ಅವರಿಗೆ ಆಹಾರ ಸಾಮಗ್ರಿಗಳು ಸಿಗಬೇಕು, ಎಲ್ಲ ವೆಪನ್ಸ್ ತೋಪುಗಳೆಲ್ಲ ಸರಿಯಾದ ವ್ಯವಸ್ಥೆಯಲ್ಲಿ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಅದು ನಾವು ಅಲ್ಲಿ ರೋಡ್ ಮಾಡುವಂತಹ ಕೆಲಸ. ಈ ರೋಡ್ ಮಾಡುವ ಕೆಲಸ ನಮ್ಮ ಚೈನಾದವರಿಗೆ ಕಂಗಣ್ಣಾಯಿತು. ಯಾಕೆ ಇದು ಭಾರತ ಮಾಡ್ತಾ ಉಂಟು ಅಂತ. 80% ಕೆಲಸ ಆಗಿದೆ, ರೋಡ್ ಆಗ್ತಾ ಉಂಟು.
ಆದರೆ ಚೈನಾ ಬೇರೆ ಬೇರೆ ಲೆವೆಲಲ್ಲಿ ಅದನ್ನು ಪ್ರೊಟೆಸ್ಟ್ ಮಾಡ್ತಾ ಬಂದಿದೆ. ಯಾಕಂದರೆ ಈಗಿನ ಭಾರತ 1962ರ ಭಾರತ ಅಲ್ಲ, 2020 ಭಾರತ ವಿಶ್ವಗುರು. ನಮ್ಮ ನರೇಂದ್ರ ಮೋದಿ ಅವರು ಇದಕ್ಕೆ ತಕ್ಕ ಉತ್ತರ ಕೊಡುವಂಥ ವ್ಯಕ್ತಿ. ಹಾಗಾಗಿ ಎಲ್ಲರಿಗೆ ವಿಶ್ವವನ್ನು ನೆಡ್ತಿದೆ ನಮ್ಮ ಭಾರತವನ್ನು. ಹಾಗಾಗಿ ಯಾರಿಗೂ ಧೈರ್ಯ ಇಲ್ಲ, ಚೈನಾಕ್ಕೂ ಧೈರ್ಯ ಇಲ್ಲ ಅದನ್ನು ಸರಿಯಾಗಿ ಒಂದು ಪ್ರೊಟೆಸ್ಟ್ ಮಾಡಲಿಕ್ಕೆ ಅವರಿಗೂ ಧೈರ್ಯ ಇದೆ. ಹಾಗೆ ರೋಡ್ ಮಾಡ್ತಾಯಿದ್ರು. ಹಾಗೆ ಇನ್ನೊಂದು ಸಮಸ್ಯೆ ಏನಾಯ್ತು ಅಂತ ಹೇಳಿದರೆ, ಈ ಗಲ್ವಾನ್ ಪ್ರದೇಶ ಅಂತ ಹೇಳಿದರೆ ಅದು ತುಂಬ ಮಿಲಿಟರಿ ಪಾಯಿಂಟಿಂದ ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಅದಕ್ಕಾಗಿ ಜಗಳ ಆಗೋದು. ಇದರ ಮೊದಲು ಜಗಳ ಆಗಿದೆ, ಮೇಲೆ ಸ್ಟಾರ್ಟ್ ಆಗಿದೆ. ಆನಂತರ ನಮ್ಮ ಲೆಫ್ಟಿನೆಂಟ್ ಜನರಲ್ ಲೆವೆಲಲ್ಲಿ, ಮಿಲಿಟರಿ ಲೆವೆಲಲ್ಲೆಲ್ಲ ಮಾತುಕತೆ ಮಾಡಿ ಅದನ್ನು ಒಂದು ನಿರ್ಧಾರ ಅವರು ತಗೊಂಡಿದ್ದಾರೆ. ನೀವು ಇಷ್ಟು ಕಿಲೋಮೀಟ್ರ್ ಹಿಂದೆ ಹೋಗಬೇಕು, ನಾವು ಇಷ್ಟು ಕಿಲೋಮೀಟ್ರ್ ಹಿಂದೆ ಬರ್ತೇವೆ ಅಂತೇಳಿ ನಿರ್ಧಾರ ಆಗಿದೆ. ಅದನ್ನು ನಾವು ಒಪ್ಪಿಕೊಂಡಿದ್ದೇವೆ, ಆದರೆ ಅವರು ಒಪ್ಪಿಕೊಂಡಿರಲಿಲ್ಲ. ಅಲ್ಲಿಂದ ಮೇಯ್ನ್ ರೋಡಿನ ಒಂದು ಲಿಂಕ್ ರೋಡ್ ಹೋಗ್ತದೆ ಗಲ್ವಾನ್ ವ್ಯಾಲಿಗೆ, ಗಲ್ವಾನ್ ಕಣಿವೆ ಪ್ರದೇಶಕ್ಕೆ ಒಂದು ಲಿಂಕ್ ಹೋಗ್ತದೆ. ಆ ಲಿಂಕ್ ತುಂಬ ಇಂಪಾರ್ಟೆಂಟ್ ರೋಡ್. ಯಾಕಂತೇಳಿದರೆ ಅಲ್ಲಿ ನಮಗೆ ಏನಾದರೂ ಚೈನಾ ಮತ್ತು ನಮ್ಮ ಇಂಡಿಯಾ ಯುದ್ಧ ಆದರೆ ಮೊದಲು 8-9 ಗಂಟೆ ಬೇಕಾಗಿತ್ತು ಆ ಏರಿಯಾವನ್ನು ಕವರ್ ಮಾಡಲಿಕ್ಕೆ. ಈಗ ರೋಡ್ ಆದ ಕಾರಣ ನಮಗೆ ಬರೀ 30 ನಿಮಿಷದಲ್ಲಿ ನಾವು ಚೈನಾವನ್ನು ಹೊಡೆದೊಡಿಸ್ಬೋದು. ಅಂದರೆ ನಾವು ಅಲ್ಲಿ ರೀಚ್ ಆಗ್ಬೋದು, ಅಲ್ಲಿ ತಲುಪ್ಬೋದು. ಆ ದೃಷ್ಟಿಯಿಂದ ನಾವೆಲ್ಲ ಅದು ಕೆಲಸವು 80% ಆಗಿದೆ. ಆಗ ಚೈನಾ ಅಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಖಂಡಿತ ಇದನ್ನೊಂದು ಆಗಲಿಕ್ಕೆ ನಾವು ಬಿಡುವುದೇ ಇಲ್ಲ ಅಂಥೇಳಿ ಅಲ್ಲಿದೆ. ಆದರೆ ಇನ್ನೊಂದು ಅಲ್ಲಿ ಒಪ್ಪಂದ ಆಗಿದೆ ನಮ್ಮದು. 1993ರಲ್ಲಿ ಒಂದು ಒಪ್ಪಂದ ಆಗಿದೆ. ನಾವು ಯಾವಾಗಲೂ ಅಲ್ಲಿ ಬಾರ್ಡರಲ್ಲಿ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲಲ್ಲಿ ಡ್ಯೂಟಿ ಮಾಡ್ತಿರುವಾಗ ವೆಪನ್ ಕೊಂಡೋಗ್ಲಿಕ್ಕಿಲ್ಲ, ಯಾವುದೇ ವೆಪನ್ ಅಲ್ಲಿಗೆ ಹೋಗಲಿಕ್ಕಿಲ್ಲ. ಬರೀ ಕೈಯಲ್ಲಿ ಮಾತ್ರ ನಾವು ಅಲ್ಲಿ ಹೋಗಬೇಕು ಅಂತ, ಪೆಟ್ರೋಲಿಂಗ್ ಡ್ಯೂಟಿ ಮಾಡುವಾಗ ಬರೀ ಕೈಯಲ್ಲಿ ಹೋಗಬೇಕಂತೇಳಿ ಒಂದು ಒಪ್ಪಂದ ಮೊದಲೇ ಆಗಿದೆ. ಆ ಒಪ್ಪಂದದ ಪ್ರಕಾರ ನಾವೇನು ತಗೊಂಡು ಹೋಗಲಿಲ್ಲ. ಆವತ್ತಿನ ದಿನ ಅಂದರೆ ಜೂನ್ 15ರ ತಾರೀಕು ರಾತ್ರಿ ಈ ಮೊದಲಾದ ಒಪ್ಪಂದದ ಪ್ರಕಾರ ನೋಡಲಿಕ್ಕೆ ನಮ್ಮ ಬಿಹಾರ್ ರೆಜಿಮೆಂಟಿನ ಕರ್ನಲ್ ಸರ್ ಅವರು CO, ಒಂದು ಯೂನಿಟಿದ CO ಅಂತ ಹೇಳಿದರೆ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ. ಅವರನ್ನು ಕೊಲ್ಲುವ ಸ್ಥಿತಿಯಲ್ಲೇ ಇಲ್ಲ. ಅವರ ಕೊಂದರೆ ಆಗಲೇ ಯುದ್ಧ ಆಗುವಂತಹ ಪರಿಸ್ಥಿತಿ. ಪಾಪ ಅವರು ನೋಡ್ಲಿಕ್ಕೆ ಹೋದರು. ನಾವು ಅವತ್ತು ಮಾಡಿದ ಮಾತುಕತೆ ಸರಿಯಾಗಿದೆಯಾ, ಟೆಂಟನ್ನೆಲ್ಲ ತೆಗೆದಿದ್ದಾರಾ, ಅಲ್ಲಿ ಏನಾದರೂ ಮತ್ತೆ ಕಾನ್ವಾಯ್ ಏನಾದರೂ ಉಂಟಾ ಅಂತೇಳಿ ಚೆಕ್ ಮಾಡಲಿಕ್ಕೆ ಹೋಗುವಾಗ ಅಲ್ಲಿ ಅವರು ತೆಗೆದಿರಲಿಲ್ಲ. ಹಾಗೆ ಅಲ್ಲಿ ಆರ್ಗ್ಯುಮೆಂಟ್ ಆಯಿತು. ಆವಾಗಲೇ ಈ ಕುತಂತ್ರ ನಮ್ಮ ಚೈನಾದವರು ಎಲ್ಲ ರೆಡಿಯಾಗಿ ಬಂದಿದ್ದಾರೆ. ರೆಡಿ ಅಂದರೆ ವೆಪನ್ ಅಲ್ಲ, ಅದೇ ಸತೀಶ್ವರು ಹೇಳಿದಾಗ ಕತ್ತಿ ಸುತ್ತಿ ಅದರದೆಲ್ಲ ಮುಳ್ಳು ತಂತಿ ಬೇಲಿ ಅದನ್ನೆಲ್ಲ ಹಿಡ್ಕೊಂಡು ಅಲ್ಲಿ ಹೊಡೆಯಲಿಕ್ಕೆ ಅದು ತುಂಬ ಕಾಂಪ್ಲಿಕೇಟೆಡ್ ಏರಿಯಾ. ಯಾಕಂದರೆ ಒಂದು ಕಡೆಯಿಂದ ಗ್ಯಾಲ್ವನ್ ನದಿ, ಆ ನದಿಯ ಇದರಲ್ಲಿ ಇದಕ್ಕೆ ಕಣಿವೆಗೆ ತುಂಬ ಫೇಮಸ್. ಈಗ ಗೆಲ್ವನ್ ಅಂತ ನಾವು ಹೇಳ್ತಿದ್ದೇವೆ, ಆ ನದಿಯ ಹೆಸರಲ್ಲಿ ಅದು ಮೇಲೆ ಇದಾಗಿದೆ. ಅಲ್ಲಿ ಒಂದು ಕಡೆಯಿಂದ ಡೀಪ್ ನದಿ, ಒಂದು ಕಡೆಯಿಂದ ರಿಡ್ಜ್. ಆ ಪ್ರದೇಶ ನೀವೀಗ ಟಿ ವಿಯಲ್ಲಿ ನೋಡಿರ್ಬೋದು. ತುಂಬ ಅಲ್ಲಿ ಒಂದು ರೋಡ್ ಮಾಡುವುದು ಅಂತ ಹೇಳಿದರೆ ಅದು ಚೈನಾದವರು ಮೊದಲು ತಿಳ್ಕೊಂಡವರು, ಅದೇ ಇಂಪಾಸಿಬಲ್, ಹೇಗೆ ಮಾಡ್ತಾರೆ ಇಲ್ಲಿ ರೋಡ್ ಅಂತೇಳಿ. ಆ ರೋಡ್ ಆದ ಮೇಲೆ ಅವರಿಗೆ ಹೊದರಿಕಾದ್ರೆ ಇಷ್ಟು ಒಳ್ಳೆ ರೋಡ್ ಇದರಲ್ಲಿ ಕೊಟ್ಟಿದ್ದಾರೆ, ನ್ಯೂಸಲ್ಲಿ ಕೊಟ್ಟಿದ್ದಾರೆ. ಅಷ್ಟು ಚೆನ್ನಾಗಿ ರೋಡ್ ಮಾಡಿದ್ದಾರೆ. ಎಷ್ಟು 250 ಕಿಲೋಮೀಟರ್ ಅನ್ನೋದಷ್ಟು ದೊಡ್ಡ ರೋಡೆಲ್ಲ ಮಾಡಿದ್ದಾರೆ. ಮಾಡಿ ಅಲ್ಲಿ ಅವರು ಇವರನ್ನೆಲ್ಲ ಮುಖಾಮುಖಿ ಆಯಿತು, ದೈಹಿಕ ಘರ್ಷಣೆ ಆಯಿತು, ಗಡಿ ಸಂಘರ್ಷ ಆಯಿತು, ತೊಂದರೆ ಆಗಿ ಅವರನ್ನೆಲ್ಲ ಅಲ್ಲಿ ಹೆಚ್ಚಿನವರು ಆ ನದಿಗೆ ಬಿದ್ದು ಪಾಪ ಅವರು ತೀರ್ಕೊಂಡ್ರು. ನಮ್ಮ ಕರ್ನಲ್ ಸರ್ ಅಷ್ಟೇ ಅಲ್ಲಿ ಫೈಟ್ ಆಯಿತು. ಆಗ ನಮ್ಮ ಹತ್ರ ಏನಿರಲಿಲ್ಲ. ನಾವು ಯಾವಾಗಲೂ ಶಾಂತಿಪ್ರಿಯ ರಾಷ್ಟ್ರ ಇದನ್ನೇ ಹೇಳ್ಕೊಂಡು ಬಂದದ್ದು, ಶಾಂತಿಪ್ರಿಯ ಅಂತೇಳಿ. ಅದಕ್ಕೆ ನಮಗೆ ಇವತ್ತು 20 ಜನರನ್ನು ನಾವು ಬಲಿ ತೆಗೆದುವಂತಹ ಒಂದು ದುಸ್ಥಿತಿ ಬಂದಿತ್ತು. ಇನ್ನು ಇದನ್ನು ಈ ಭಾರತ ಚೀನಾ ನಮ್ಮ ಸಂಪರ್ಕ ಒಳ್ಳೆದಿರಬೇಕು, ನಮ್ಮ ಬಾಂಧವ್ಯ ಒಳ್ಳೆದಿರಬೇಕು ಅಂತ ಹೇಳಿದೆ ನಮ್ಮ ನೆಹರೂರವರು ಒಂದು ಪಂಚಶೀಲ ತತ್ವ ಅಂಥೇಳಿ ಮಾಡಿದ್ದು 1962 ಲಡಾಯಿ ಆಗುವಾಗ. ಆಮೇಲೆ ನಾವೇನು ಲಡಾಯಿ ಆಗಬಾರ್ದು, ಯಾಕಂದರೆ ಚೈನಾ ಸುಮ್ಮನೆ ಕಂಟ್ರಿ ಅಲ್ಲ, ನಮ್ಮ ಇಂಪಾರ್ಟೆಂಟ್ ಟ್ರೇಡಿಂಗ್ ಪಾರ್ಟ್ನರ್. ನಾವು ತುಂಬ ಒಂದೆಷ್ಟು ಲಕ್ಷ ಕೋಟಿ ರೂಪಾಯಿ ಟ್ರೇಡಿಂಗ್ ಮಾಡ್ತಾಯಿದ್ದೇವೆ, ಅವರ ಜೊತೆ ವ್ಯವಹಾರ ಮಾಡ್ತಿದ್ದೇವೆ. ಆದಷ್ಟು ಬೇಗ ಅವರನ್ನು ಕ್ಲೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಇದೇನೋ ನಾವೀಗ ಹೇಳ್ಬೋದು, ನಮ್ಮ ಟಿಕ್ಟಾಕು, ಝೂಮ್ ಆ್ಯಪ್ ಮತ್ತು ಶೇರಿಟ್ ಆ್ಯಪನ್ನೆಲ್ಲ ಬಂದ್ ಮಾಡ್ಬೋದು. ಹಾಗಾಗಿ ಒಂದು ಆರ್ಥಿಕ ಕೊರತೆ ಅವರಿಗೆ ಕೊಡಬೇಕು. ಆದರೂ ಎಷ್ಟೋ ಲಕ್ಷ ಕೋಟಿ ರೂಪಾಯಿ ಇನ್ನೂ ನಾವು ವ್ಯವಹಾರ ಮಾಡ್ತಾ ಇದ್ದೇವೆ ಅವರ ಜೊತೆ. ಇಷ್ಟು ಸುಲಭ ಇಲ್ಲ. ಅದಕ್ಕಾಗಿ ಗೌರ್ಮೆಂಟ್ ಒಂದು ಬೇರೆ ಪಾಲಿಸಿಯೇ ಮಾಡಬೇಕು. ಪಾಲಿಸಿ ಮಾಡಿ ಏನಾದರೂ ಮಾಡ್ಬೋದು. ಈಗ BSNL 4Gಯಿಂದ 5G ಸ್ಪೆಕ್ಟ್ರಮ್ ನಮಗೆ ಬೇಕಾದರೆ ಚೈನಾ ಬೇಕು. ಟಾಯ್ಸಿಂದ ಹಿಡಿದು ಗನ್ನಿನವರೆಗೆ, ನ್ಯೂಕ್ಲಿಯರ್ ರಿಯಾಕ್ಟರ್ವರೆಗೆ ನಾವು ಅವರಿಗೆ ಡಿಪೆಂಡ್ ಆಗಿದ್ದೇವೆ. ಎಲ್ಲದಕ್ಕೂ ನಾವು ಸೈನ್ ಆಗಿದೆ. ಹಾಗಾಗಿ ಅಫಿಷಿಯಲ್ ಆಗಿ ನಾವು ಯಾರು ಪ್ರೈಮ್ ಮಿನಿಸ್ಟರ್ ಆಗಲಿ, ಯಾರು ನಮ್ಮ ಮಿನಿಸ್ಟರ್ಸ್ ಆಗಲಿ ಯಾರು ಹೇಳಿಲ್ಲ ನಾವು ಇದನ್ನು ಬ್ಯಾನ್ ಮಾಡಬೇಕಂತೇಳಿ. ಯಾಕಂದರೆ ಅದಕ್ಕೆ ಇನ್ನು ವೆಯ್ಟ್ ಆ್ಯಂಡ್ ವಾಚ್, ನಾವು ವೆಯ್ಟ್ ಮಾಡಬೇಕು, ಆಮೇಲೆ ನಾವು ನೋಡಬೇಕು ಏನಾಗ್ತದೆ ಅಂತೇಳಿ. ಹಾಗಾಗಿ ಹಾಗೆ ಪಂಚಶೀಲ ತತ್ವ ಅದು ಬುಕ್ಕಲ್ಲೇ ಉಂಟು. ಅದು ಯಾವಾಗಲೂ ಇದಕ್ಕೆ ಬರಲಿಲ್ಲ, ಪ್ರಾಕ್ಟಿಕಲ್ ಆಗಿ ಯಾವುದು ಬರಲೇ ಇಲ್ಲ.
ಅದರಲ್ಲಿ ನಾವು ಪರಸ್ಪರ ಒಳ್ಳೆ ಟ್ರೇಡ್ ಮಾಡಬೇಕು, ಒಳ್ಳೆ ಬಾಂಧವ್ಯದಿಂದ ಇರಬೇಕು, ನಾವು ಶಾಂತಿಯಿಂದ ಇರಬೇಕು, ಅದನ್ನೆಲ್ಲ ಒಂದು 5 ಪಾಯಿಂಟ್ ಬರೆದು ಅದನ್ನೆಲ್ಲ ಸೈನ್ ಮಾಡಿದ್ದಾರೆ ನೆಹರು ಮತ್ತು ಅವರ ಇವರು. ಅದು ಹಾಗೆ ಅದರಲ್ಲಿ ಏನಾಗಲಿಲ್ಲ. ಹಾಗಾಗಿ ಆವತ್ತಿನ ಸ್ಥಿತಿ ಇನ್ನೂ ಮರುಕಳಿಸಬಾರದು. ಚೈನಾ ಬೇರೆ ಬೇರೆ ಹೊಡೆತ ಕೊಟ್ಟಿದೆ. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದರೆ ನಿಮಗೆ ಒಂದು 1 ಅವರ್ ಬೇಕು, ಅದು ಬೇಡ. ನಮಗೆ 5-10 ನಿಮಿಷದ ಟೈಮ್ ಕೊಟ್ಟಿದ್ದಾರೆ, ಜಾಸ್ತಿ ಕೊಡಲಿಲ್ಲ. ಅದರಲ್ಲಿ ಒಂದು ನಾನು ಹೇಳ್ತೇನೆ, ನಮ್ಮ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ, ಅದರಲ್ಲಿ 5 ಕಂಟ್ರಿ ಇದೆ ವೀಟೋ ಪವರ್ದ ಕಂಟ್ರಿ, ಕರೆಕ್ಟ್ ನಿಮ್ಗೆ ಗೊತ್ತಿರ್ಬೋದು. ಅದರಲ್ಲಿ ನಮಗೆ ವೀಟೋ ಪವರ್ ಕೊಡಲಿಕ್ಕೆ 4 ಕಂಟ್ರಿ ಎಗ್ರಿ ಆಗಿದೆ. ಆದರೆ ಚೈನಾ ಹೇಳಿತು ನೋ. ಚೈನಾದ ವೀಟೋ ಪವರ್ ಯೂಸ್ ಮಾಡಿ ಚೈನಾ ಹೇಳಿದು ಇಲ್ಲ, ಭಾರತಕ್ಕೆ ಕೊಡಬೇಡಿ ಅಂತೇಳಿ. ಆಗ ಈಗ ನಾವು ಅದರದ್ದು ನಾನ್ ಪರ್ಮನೆಂಟ್ ಮೆಂಬರ್. ಈಗ 2 ವರ್ಷಕ್ಕೆ ನಮಗೆ ನಾನ್ ಪರ್ಮನೆಂಟ್ ಮೆಂಬರ್ ಸಿಗಿದೆ. ನಾವೇನು ಕಡಿಮೆ ಇಲ್ಲ, ನಾವು ಅದನ್ನು ಪ್ರೂವ್ ಮಾಡಿದ್ದೇವೆ. ನಾವು ಇಂಟರ್ನ್ಯಾಷನಲ್ ಚೆನ್ನಾಗಿದ್ದೇವೆ, ನಾವು ಅದಕ್ಕೆ ಈಕ್ವಲ್ ಆಗಿದ್ದೇವೆ ಅಂತೇಳಿ ನಾವು ಪ್ರೂವ್ ಮಾಡಿದ್ದೇವೆ. ಹಾಗಾಗಿ ಅದೀಗ ನಮಗೆ ನಾನ್ ಪರ್ಮನೆಂಟ್ ಮೆಂಬರ್ ಇವನಿಂದ ಸಿಕ್ಕಿದ ಕಾರಣ ಇನ್ನು ಚೈನಾಕ್ಕೊಂದು ಹೊಡೆತ ಬಿದ್ದಿದೆ. ಇದಪ್ಪ ಇವರು ಬಿಡುವುದಿಲ್ಲಲ್ಲ ಅಂತೇಳಿ ಅವರಿಗೊಂದು ಹೊಡೆತ ಬಿದ್ದಿದೆ. ಹಾಗಾಗಿ ಅವರು ನಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡೋದಿಲ್ಲ, ಅವರು ಮಾಡ್ತಿದ್ದಾರೆ. ಹಾಗಾಗಿ ನಾವಿಷ್ಟೇ ಹೇಳುವುದು, ಚೈನಾದ ಪ್ರಾಡಕ್ಟನ್ನು ನಾವು ಬಾಯ್ಕಾಟ್ ಮಾಡಬೇಕು. ಹಾಗೂ ಸರ್ಕಾರ ಏನು ನಿರ್ಧಾರ ಮಾಡ್ತದೆ ಅದನ್ನು ನಾವು ತೆಗೆದುಕೊಳ್ಬೇಕು. ನನ್ನದೊಂದು 2-3 ಪಾಯಿಂಟ್ಸ್, ಪರ್ಸನಲ್ ಪಾಯಿಂಟ್ ಏನಂತ ಹೇಳಿದರೆ, ಒಂದು ಆ ವೆಪನ್ ಇಲ್ಲದ 1993ರಲ್ಲಿ ನಾವೊಂದು ಅಗ್ರಿಮೆಂಟ್ ಮಾಡಿದ್ದೇವಲ್ಲ, ಅದನ್ನು ಕ್ಯಾನ್ಸಲ್ ಮಾಡಿ ವೆಪನ್ ಸ್ಟಾರ್ಟ್ ಮಾಡೋದು. ಅರೆ ಬಾರ್ಡರಲ್ಲಿ ಬರೀ ಕೈಯಲ್ಲಿ ಹೇಗೆ ನಾವು ಫೈಟ್ ಮಾಡೋದು? ಎಲ್ಲ ಕಡೆಯಲ್ಲಿ ವೆಪನ್ ಇರುವಾಗ ಅದೆಂಥದ್ದು 1993 ಕಾನೂನು, ಅದನ್ನು ಚೇಂಜ್ ಮಾಡಿ ವೆಪನ್ ಸ್ಟಾರ್ಟ್ ಮಾಡಿ ನಾವು ಬೋಲ್ಡಾಗಿ ಅಲ್ಲಿ ಇರಬೇಕು. ಎಸ್, ವೆಪನ್ ಇದ್ದರೆ ಅಷ್ಟು ಬೇಗ ದೈಹಿಕ ಘರ್ಷಣೆ ಆಗೋದಿಲ್ಲ, ಕರೆಕ್ಟ್ ಅಲ್ಲ? ವೆಪನ್ ಬೇಕು. ಹಾಗೆ ವೆಪನ್ ಒಂದು ಖಂಡಿತ ಅಲ್ಲಿ ಮಾಡಬೇಕು. ಆಮೇಲೆ ಇಷ್ಟು ವರ್ಷದಿಂದ ಮಿಲಿಟರಿ ಅಧಿಕಾರಿಗಳಾಗಲಿ, ರಾಜಕೀಯ ವ್ಯಕ್ತಿಗಳಾಗಲಿ, ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಲಿ, ಅದನ್ನೊಂದು ಸರಿಯಾಗಿ ಗುರುತಿಸುವ ಗೌಜಿಗೆ ಹೋಗಲಿಲ್ಲ. ಗಡಿಗ ಫಿಂಗರ್ 1, ಫಿಂಗರ್ 2, ಫಿಂಗರ್ 3 ಹಾಗೆ ಬೇರೆ ಬೇರೆ ಪಾಯಿಂಟ್ಸ್ ಉಂಟು. ಅದರಲ್ಲಿ ಕೆಲವು ಪಾಯಿಂಟ್ ಅವರು ಹೇಳೋದು ನಮ್ಮದು, ನಾವು ಹೇಳೋದು ನಮ್ಮದು. ಅದನ್ನು ಸರಿಯಾಗಿ ಗುರುತಿಸಿಕೊಡಿ, ಮಾರ್ಕ್ ಮಾಡಿಕೊಡಿ. ನಿಮ್ಮ ಇಂಥ ಗಡಿ ನಿಮಗೆ ಅಲ್ಲಿ ಇರಬೇಕು, ನಾವು ಎಲ್ಲಿರಬೇಕು ಅಂತೇಳಿ ಮಾರ್ಕ್ ಮಾಡಿಕೊಡಿ. ಹಾಗೆ ಇರಬೇಕು. ಮತ್ತು ನಾವು ಪ್ರೋಆ್ಯಕ್ಟಿವ್ ಆಗಿರಬೇಕು, ನಾವು ಬಿಡಬಾರ್ದು. ನಾವು ಅವರಿಗೆ ಹೆದರಿಕೆ ಇರಬೇಕು. ಸೈನಿಕರು, ಭಾರತದ ಸೈನಿಕರು ಅಷ್ಟು ಬೇಗ ದೈಹಿಕ ಘರ್ಷಣೆಯಲ್ಲಿ ಬೀಳುವವರಲ್ಲ ಅಂತ ಒಂದು ಹೆದರಿಕೆ ಅವರಿಗೆ ಹುಟ್ಟಿಸಬೇಕು. ಖಂಡಿತ ಅವರನ್ನು ಅಲ್ಲಿಂದ ಓಡಿಸ್ಬೋದು. ಇದು ನಾವು ಈಗ ಸರ್ಕಾರದ ಎಂಥದೆಲ್ಲ ಆದೇಶ ಬರ್ತದೆ ಅದನ್ನು ಫಾಲೋ ಮಾಡುತ್ತಾ ಇಂತಹ ಒಂದು ವಿಷಯ ಮರುಕಳಿಸಬಾರದು. ನಾವು ಯಾವಾಗಲೂ ಶ್ರದ್ಧಾಂಜಲಿ ಸಭೆ ಮಾಡುವಾಗ, ಪಾಕಿಸ್ತಾನದ ಜೊತೆಗೂ ಮಾಡುವಾಗ ನಾವು ಇದೇ ಹೇಳ್ತಾ ಇದ್ದದ್ದು, ಇನ್ನೂ ಈ ಶ್ರದ್ಧಾಂಜಲಿ ಸಭೆ ಮಾಡಬಾರ್ದು ಅಂಥೇಳಿ. ಆದರೆ ಚೈನಾದ ಬಗ್ಗೆ ನಾವು ಮೊದಲು ಶ್ರದ್ಧಾಂಜಲಿ ಸಭೆ ನಾವು ದೇವರ ಹತ್ರ ಒಂದೇ ಪ್ರಾರ್ಥನೆ ಮಾಡೋದು, ಎಲ್ಲ ನಮ್ಮ ಹುತಾತ್ಮರಿಗೆ, ನಮ್ಮ ಸೇನಾಧಿಕಾರಿ ಸೈನ್ಯದವರಿಗೆಲ್ಲ ಹುತಾತ್ಮರಿಗೆ ದೇವರು ಶಾಂತಿ ಕೊಡಲಿ. ಹಾಗೂ ಈ ಒಂದು ದುಃಖ ಖಂಡಿತ ಪ್ರವೀಣ್ ಅವರು ಹೇಳಿದಾಗೆ ಅವರ ಫ್ಯಾಮಿಲಿ, ಅವರ ಹೆಂಡತಿ, ಮಕ್ಕಳಿಗೆ ಆ ದುಃಖವನ್ನು ಭರಿಸುವಂಥ ಒಂದು ಶಕ್ತಿ ದೇವರು ಕೊಡಲಿ. ಇನ್ನು ಮುಂದಕ್ಕೆ ನಮ್ಮ ಸರ್ಕಾರ ಒಂದು ಒಳ್ಳೆಯ ಒಂದು ಆಲೋಚನೆಯನ್ನು ಮಾಡಿ ಇಂತಹ ಒಂದು ಈ ರೀತಿ ಮರುಕಳಿಸಬಾರದು ಅಂತ ಹೇಳಿ ದೇವರ ಹತ್ರ ಪ್ರಾರ್ಥಿಸುತ್ತಾ, ನಾವು ದೇಶ ಕಷ್ಟಕ್ಕೆ ಬಂದಾಗ ನಾವು ಬರೀ ಸೈನಿಕರು ಮಾತ್ರ ಅಲ್ಲ, ಎಲ್ಲರೂ ನಾವು ನಮ್ಮ ಊರಿನವರು ಎಲ್ಲರೂ ಇಂತಹ ಒಂದು ವಿಷಯಕ್ಕೆ ನಾವು ಒಟ್ಟಾಗಿರೋಣ ಅಂತ ಹೇಳುತ್ತಾ, ಮಂದಿರದ ಪದಾಧಿಕಾರಿಗಳು ರವೀಂದ್ರ ಕುಂಪಲ, ಚಂದ್ರಶೇಖರ್ ಬಿಜೆ, ಮಾಧವ್ ಬಂಗೇರ, ಸೋಮಶೇಖರ್ ಕೆ ಜಗತಾಪ್, ಜಗದೀಶ್ ಆಚಾರ್ಯ, ವೆಂಕಟಗಿರೀಶ್, ವಿಕಾಸ್ ಕುಂಪಲ, ಅಶೋಕ್ ಕೆ, ಹರೀಶ್ ಕುಂಪಲ, ಗಣೇಶ್ ಶಿಲ್ಪಿ, ನಾಗೇಶ್ ಎಮ್ಮಾರ್, ಗೋಪಾಲಕೃಷ್ಣರಾವ್, ಪಿ ಚನಿಯಾ ನಾಯಕ್, ರಾಜೇಶ್ ಸುರಕ್ಷಾನಗರ, ಮಹಿಳಾ ಪದಾಧಿಕಾರಿಗಳು ವಿನಯ್ ಪ್ರಭಾಕರ್, ಸುಶೀಲಾ ಕೆ, ರತ್ನಶೆಟ್ಟಿ, ಪ್ರಮೀಳಾ ಪ್ರವೀಣ್, ರೇಖಾ ಚಂದ್ರಹಾಸ್ ಬೊಕ್ಕ ಬಾಕಿ ಪ್ರಮುಖರು ಪಾಲ್ಪಡೆದು ಶ್ರದ್ಧಾಂಜಲಿ ಅರ್ಪಿಸಿದರು.
ಇಂದಿರದ ದುಂಬು ಮಂದಿರಡು ಶನಿವಾರದ ವಿಶೇಷ ಪೂಜೆ ನಡೆತದೆ.